ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಸತ್ತ ನಂತರ ನಮ್ಮ ಆತ್ಮವನ್ನು ಯಮ ಕಿಂಕರರು ನಾವು ಮಾಡಿರುವ ಕರ್ಮಗಳಿಗೆ ಅನುಸಾರವಾಗಿ ಸ್ವರ್ಗ ಅಥವಾ ನರಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಗರುಡ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ 20ಕ್ಕೂ ಅಧಿಕ ನರಕಗಳು ಇವೆಯಂತೆ. ಈ ನರಕಗಳಲ್ಲಿ ಒಂದಕ್ಕಿಂತ ಮತ್ತೊಂದು ಘೋರವಾದ ಶಿಕ್ಷೆಗಳನ್ನು ವಿಧಿಸಲಾಗುತ್ತದೆ. ಇವೆಲ್ಲ ಪ್ರಕ್ರಿಯೆಗಳು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಡೆಯುತ್ತವೆ. ಆ ನರಕಗಳು ಯಾವುವೆಂದು ಮೊದಲಿಗೆ ನಾವು ತಿಳಿದುಕೊಳ್ಳೋಣ. ಆ ನರಕಗಳ ಹೆಸರುಗಳು ತಮಿಶ್ರ, ಅಂಧತಮಿಶ್ರ, ಮಹಾತಮಿಶ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಶ್ಚಿಟಪಾತ್ರ, ಸುಕಾರಮುಖ, ಅಂಧಕೂಪ, ಕ್ರಿಮಿಭೋಜನ, ಸಂದಂಶ, ತಪ್ತಸೂರ್ಯ, ವಜ್ರಕಂಟಕ, ಸಾಲ್ಮಾಲಿ, ವೈತರಣಿ, ಪುಯೋದಕ, ಪ್ರಾಣರೋಧ, ವಿಶಾಸನ, ಲಾಲಭಕ್ಷ, ಸರಮೇಯಾಸನ, ಅವೀಚಿ, ಲಯಪನಂ, ಅಯೋರೇತಪಾನ, ಸುಲಪ್ರೋಟಂ, ಕ್ಷಕರದಮಂ, ದಂಡಸೂಕಂ, ವಟರೋಧ ಹಾಗೂ ಕೊನೆಯದು ಸುಸಿಮುಖ. ಯಾವ ಕರ್ಮಗಳಿಗೆ ಯಾವ ನರಕದಲ್ಲಿ ಯಾವ ರೀತಿಯ ಶಿಕ್ಷೆಗಳನ್ನು ವಿಧಿಸಲಾಗುತ್ತದೆ ಎನ್ನುವ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.